ಇನ್ನು ಉಡುಪಿಯ ಮಲ್ಪೆ ಜಾಮಿಯಾ ಮಸೀದಿಯಲ್ಲಿ ಮುಸಲ್ಮಾನರು ಹಬ್ಬದ ಹಿನ್ನೆಲೆಯಲ್ಲಿ ನಮಾಜನ್ನು ಸಲ್ಲಿಸಿದರು. ಸರ್ಕಾರದ ನೇಮದ ಪ್ರಕಾರ 10 ವರ್ಷಕ್ಕಿಂತ ಕೆಳಪಟ್ಟ 65 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಮಸೀದಿಗೆ ಪ್ರವೇಶಿಸುವ ಅವಕಾಶ ಈ ಬಾರಿ ನೀಡಲಾಗಿಲ್ಲ. ಕೋವಿಡ್ ಹಿನ್ನೆಲೆಯಲ್ಲಿ ಮಹಿಳೆಯರಿಗೂ ಸಾಮೂಹಿಕ ಪ್ರಾರ್ಥನೆಗೆ ಮಸೀದಿಯಲ್ಲಿ ಅವಕಾಶ ಇರಲಿಲ್ಲ. ಮನೆಯಲ್ಲೇ ಅವರು ನಮಾಜ್ ಮಾಡುವಂತೆ ಸರ್ಕಾರ ಸೂಚನೆಯನ್ನು ಹೊರಡಿಸಿತ್ತು. ಮಲ್ಪೆ ಮಸೀದಿ ಕೂಡ ಅದನ್ನು ಪಾಲಿಸಿದೆ. ಶಾಂತಿಯ ಸ್ಥಾಪನೆಗಾಗಿ ಪ್ರವಾದಿ ಇಬ್ರಾಹಿಂ ಅವರ ಪ್ರಯತ್ನದ ಫಲವೇ ಈದ್ ಉಲ್ ಅಜಾ ತ್ಯಾಗ ಮತ್ತು ಬಲಿದಾನದ ಹಬ್ಬ. ಮಾನವ ಕುಲದ ಏಕತೆಗಾಗಿ ಈ ಹಬ್ಬದ ಆಚರಣೆ ನಡೀತಾ ಇದೆ. ಮಾನವರೆಲ್ಲರೂ ಒಂದೇ, ಏಕತೆಯಿಂದ ಎಲ್ಲರೂ ಬಾಳಿ ಬದುಕಬೇಕು ಎಂಬ ಸಂದೇಶ ಈ ಹಬ್ಬದಲ್ಲಿದೆ. سمع الله لمن حمده.